ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಗೆ ರಾಜೀನಾಮೆ ನೀಡಿರುವ ಎನ್ ಜಯಪ್ರಕಾಶ್ ರೈ ಅವರು ತನ್ನ ರಾಜೀನಾಮೆಯ ಕಾರಣಗಳ ಕುರಿತು ಹರಿದಾಡುತ್ತಿರುವ ಊಹಾಪೋಹಗಳಿಗೆ ಖುದ್ದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಜೀನಾಮೆಯ ಕುರಿತು ಹಬ್ಬಿದ ಹಲವು ವದಂತಿಗಳಿಗೆ ತೆರೆ ಎಳೆದು ಚುನಾವಣೆಯಲ್ಲಿನ ಸೋಲು ನನ್ನ ರಾಜೀನಾಮೆಗೆ ಕಾರಣ ಅಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸೋಲು ತಾತ್ಕಾಲಿಕವಾಗಿದ್ದು ಇದರಿಂದ ಕಾರ್ಯಕರ್ತರು ಭ್ರಮನಿರಸನಗೊಳ್ಳಬೇಕಾದ ಕಾರಣವಿಲ್ಲ ಎಂದು ಹೇಳಿದ್ದಾರೆ. ಮುಂದಿನ ಕೆಲವು ತಿಂಗಳುಗಳ ಕಾಲ ವಿದೇಶ ಪ್ರವಾಸ ಕೈಗೊಳ್ಳಲಿರುವುದರಿಂದ ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ತಡೆ ಉಂಟಾಗದಿರಲು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆಯೇ ಹೊರತು ಚುನಾವಣಾ ಸೋಲಿನ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಅಲ್ಲ. ರಾಜೀನಾಮೆಗೆ ಚುನಾವಣಾ ಸೋಲು ಕಾರಣವೆಂಬ ಚರ್ಚೆ ಸರಿಯಲ್ಲ ಎಂದರು. ಅಲ್ಲದೆ ಸೋಲಿನ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಭ್ರಮನಿರಸನಗೊಳ್ಳಬೇಕಿಲ್ಲ, ತಾಳ್ಮೆ ತೆಗೆದುಕೊಳ್ಳಬೇಕು. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ಮುಂದಿನ ದಿನಗಳಲ್ಲಿ ಏನೇ ಜವಾಬ್ದಾರಿ ಕೊಟ್ಟರೂ ನಿರ್ವಹಿಸುತ್ತೇನೆ. ಬಿಜೆಪಿಯಲ್ಲಿ 20 ವರ್ಷ ಕೆಲಸ ಮಾಡಿ ನಾನು ಕಾಂಗ್ರೆಸ್ಗೆ ಬಂದವ, ಹಾಗಾಗಿ ಇವೆರಡೂ ಪಕ್ಷಗಳ ವ್ಯತ್ಯಾಸ ಸರಿಯಾಗಿ ಗೊತ್ತಿದೆ ಎಂದು ಹೇಳಿದರು. ಇದು ಹಾಗಲ್ಲ. ಇದು ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನು ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಕೊಟ್ಟ ಜವಾಬ್ದಾರಿ ಆದ್ರಿಂದಾಗಿ 2 ಅಥವಾ 3 ತಿಂಗಳು ಅದು ವೇಕೆಂಟ್ ಆಗಿ ಇರಬಾರದು ಅಂತ ಹೇಳುವಂತ ಹಿನ್ನೆಲೆ ನನ್ನ ಮನಸ್ಥಿತಿಯಲ್ಲಿ ಆ ವಿಚಾರವನ್ನು ಜಿಲ್ಲಾಧ್ಯಕ್ಷರಿಗೆ ತಿಳಿಸಿ ಅವರ ಒಪ್ಪಿಗೆ ಪಡೆದುಕೊಂಡು ಈ ರಾಜೀನಾಮೆಯನ್ನು ಸಲ್ಲಿಸಿರ್ತೇನೆ. ಹಾಗಾಗಿ ಚುನಾವಣೆಯ ಸೋಲು ಗೆಲುವು ಖಂಡಿತವಾಗಿಯೂ ಇದಕ್ಕೆ ಬಾಧಕ ಅಲ್ಲ. ನೇರವಾಗಿ 3 ತಿಂಗಳ ಕಾಲ ಹೊರಗೆ ಇರುವುದರಿಂದಾಗಿ ಇದರ ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಆಗುವಾಗ ಇನ್ನೊಬ್ಬರು ಸಮರ್ಥ ಅಭ್ಯರ್ಥಿಗೆ ಅವರು ಸ್ಥಾನವನ್ನು ಹಸ್ತಾಂತರ ಮಾಡಬಹುದು ಅಂತ ಹೇಳುವ ಹಿನ್ನೆಲೆಯಲ್ಲಿ ಕೊಟ್ಟಿರ್ತೇವೆ. ಅದರಲ್ಲೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಧರ್ಮಪಾಲ ಕೋಯಿಂಗಾಜೆ ಹಾಗೂ ಮಾಧ್ಯಮ ವಕ್ತಾರ ನಂದರಾಜ ಸಂಕೇಶ ಉಪಸ್ಥಿತರಿದ್ದರು.